ಹಿಜಾಬ್ ಕೇಸರಿ ವಿಚಾರವಾಗಿ ನಡೆದಿರುವಂತಹ ಒಂದಷ್ಟು ಪರ ವಿರೋಧ ಚರ್ಚೆಗಳು ಬಳಿಕ ಕೋರ್ಟ್ ಮೆಟ್ಟಲೇರಿದ ಬಳಿಕ ಮತ್ತೆ ಕೋರ್ಟ್ನ ಆದೇಶ ಬಂದ ಬಳಿಕ ಮತ್ತೆ ತರಗತಿಯನ್ನು ಆರಂಭಿಸುವುದಕ್ಕೆ ಇನ್ನು ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಅದಕ್ಕೂ ಮುನ್ನ ಉಡುಪಿ ಜಿಲ್ಲೆಯಲ್ಲಿ 144 ಸೆಕ್ಷನನ್ನು ಹಾಕಲಾಗಿದೆ. ನಿನ್ನೆ ದಿನ ಈ ವಿಚಾರವಾಗಿ ಉಡುಪಿಯಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು. ವಿವಿಧ ಧರ್ಮಗಳ ಮುಖಂಡರು, ಪೊಲೀಸ್ ವರಿಷ್ಠಾಧಿಕಾರಿಯವರು, ಜಿಲ್ಲಾಧಿಕಾರಿಯವರು, ಶಾಸಕರು ಎಲ್ಲರೂ ಸೇರಿಕೊಂಡು ಈ ಒಂದು ಶಾಂತಿ ಸಭೆಯನ್ನು ನಡೆಸಿದರು. ಅನೇಕ ಸಂಘಟನೆಗಳ ಮುಖಂಡರಿಗೂ ಆಹ್ವಾನವನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ತಹಶೀಲ್ದಾರ್ ಪ್ರದೀಪ್ ಹುರ್ಡೇಕರ್ ಸರ್ವಪಕ್ಷ ಸರ್ವಧರ್ಮ ಸಭೆ ನಡೆಸಿದ್ದೇವೆ, ಮಠಮಾನ್ಯರು ಧರ್ಮಗುರುಗಳು ಭಾಗವಹಿಸಿದ್ದಾರೆ, ಹೈಕೋರ್ಟ್ ಆದೇಶ ನಾಳೆ ಶಾಲೆ ಆರಂಭ ಆಗುತ್ತೆ, ಗುರುವಾರದಿಂದ PUC ಡಿಗ್ರಿ ಕಾಲೇಜು ಆರಂಭ ಆಗುತ್ತೆ, ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲಿಸಲು ಒಪ್ಪಿದ್ದಾರೆ, ಉಡುಪಿ ಮಾದರಿ ರೀತಿಯಲ್ಲಿ ಸಮಸ್ಯೆ ನಿರ್ವಹಿಸುತ್ತೆ, ಸಮವಸ್ತ್ರ ಕಡ್ಡಾಯ ಇರುವ ಶಾಲೆಗಳಿಗೆ ಕಡ್ಡಾಯ ಧರಿಸಿ ಬರ್ತಾರೆ, ಶಾಂತಿ ಸಭೆ ಯಶಸ್ವಿಯಾಗಿದೆ ಎಂದು ಹೇಳಿದರು. ಉಡುಪಿ ತಾಲೂಕಿನ ಒಂದು ಆಡಳಿತಕ್ಕೆ ಒಂದು ಕರೆ ಕೊಟ್ಟು ಸರ್ವ ಪಕ್ಷಗಳು, ಅದೇ ರೀತಿ ರಾಜಕೀಯ ಮುಖಂಡರು ಮತ್ತು ಸ್ಟೂಡೆಂಟ್ಸ್ ಯೂನಿಯನ್, ಹಾಗೆಯೇ ಧರ್ಮಗುರುಗಳು, ಫಾದರು, ನಮ್ಮ ಮಸೀದಿಯಿಂದ ಬಂದಿರತಕ್ಕಂಥದ್ದು ಮತ್ತು ಎಲ್ಲ ಮಠಮಾನ್ಯ ಮಂದಿರಗಳ ಎಲ್ಲ ಒಂದು ಸಂಘಟನೆಗಳ ಒಂದು ಶಾಸಕರ ಉಪಸ್ಥಿತಿಯಲ್ಲಿ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಸಮಕ್ಷದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ವಿ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಏನಿದೆ, ನಾಳೆಯಿಂದ ಶಾಲೆ 9 ಮತ್ತು 10ನೇ ತರಗತಿ ಪ್ರಾರಂಭವಾಗುತ್ತೆ. ಹಾಗೆಯೇ ಗುರುವಾರದಿಂದ ನಮ್ಮ PUC ಮತ್ತು ಡಿಗ್ರಿ ಕಾಲೇಜುಗಳು ಕೂಡ ಪ್ರಾರಂಭವಾಗುತ್ತದೆ. ಉಚ್ಚ ನ್ಯಾಯಾಲಯದ ಆದೇಶವನ್ನು ಒಂದು ಅನುಸರಿಸಿ ಏನು ಮಾನ್ಯ ನ್ಯಾಯಾಲಯ ಒಂದು ಡೈರೆಕ್ಷನ್ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲರೂ ಪಾಲಿಸ್ತೀವಿ ಮತ್ತು ಯಾವುದೇ ಗೊಂದಲಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಉಡುಪಿ ಒಂದು ಮಾದರಿ ರೀತಿಯಲ್ಲಿ ನಾವು ಇವತ್ತು ನಮ್ಮ ಉಡುಪಿ ತಾಲೂಕಿನ ಒಂದು ಶಾಂತಿ ಸಭೆಯನ್ನು ನಾವು ಮಾಡಿದ್ದೇವೆ. ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಧರ್ಮದ ಮುಖಂಡರು ಮತ್ತು ಸಂಘಟನೆಗಳ ಮುಖಂಡರನ್ನು ಸೇರಿಸಿ ಉಡುಪಿಯಲ್ಲಿ ಹಿಂದೆ ಇದ್ದ ರೀತಿಯಲ್ಲಿ ಒಂದು ಸೌಹಾರ್ದತೆಯನ್ನು ಮೆರೆಯುವಂಥ ಒಂದು ಕ್ರಮಕ್ಕೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳುವಂಥ ಒಂದು ಸಭೆಯನ್ನು ಮಾಡಿತ್ತು. ಪ್ರಾಯಶಃ ಎಲ್ಲರೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೋರ್ಟ್ ಆದೇಶವನ್ನು ಏನು ಬರ್ತದ ಅದನ್ನು ನಾವು ಯಥಾವತ್ತಾಗಿ ಪಾಲಿಸುವುದರ ಬಗ್ಗೆ ಇವತ್ತು ನಿರ್ಣಯ ಮಾಡಿದ್ದೇವೆ. ಮತ್ತು ಇನ್ನು ಶಾಂತಿ ಸಭೆ ನಡೆದ ಬಳಿಕ ಶಾಸಕರು ಹಾಗೂ ತಹಶೀಲ್ದಾರ್ ಪ್ರದೀಪ್ ಹುರ್ಡೇಕರ್ ಅವರು ಮಾಹಿತಿಯನ್ನು ನೀಡಿದರು. ಅದರ ಜೊತೆಗೆ PFI ಗೈರು ಆಗಿತ್ತು, ಅವರ ನಾಯಕರಿಗೂ ಕರೆ ಮಾಡಿದ್ದೇವೆ, ಆದರೆ ಅವರು ಬಂದಿಲ್ಲ ಅನ್ಸುತ್ತೆ, ಹಾಜರಿ ನೋಡಿ ಖಚಿತಪಡಿಸ್ತೇನೆ ಅನ್ನೋ ಮಾತನ್ನ ತಹಶೀಲ್ದಾರ್ ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ PFI ಜಿಲ್ಲಾಧ್ಯಕ್ಷ ಆಸಿಲ್ ಅಕ್ರಮ್ ಅವರು. ಉಡುಪಿಯಲ್ಲಿ ನಡೆದ ಶಾಂತಿ ಸಭೆಗೆ ನಮ್ಮನ್ನು ಆಹ್ವಾನಿಸಿಲ್ಲ, ಶಾಂತಿ ಸಭೆಗೆ ನಮ್ಮನ್ನು ಕರೆದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ, ನಮಗೆ ಯಾವುದೇ ಆಮಂತ್ರಣ ಸಂದೇಶ ಬಂದಿಲ್ಲ, ಆಮಂತ್ರಿಸಿದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಭಾಗವಹಿಸ್ತಾ ಇದ್ವಿ. ಉಡುಪಿ ಶಾಂತಿ ಸಭೆಗೆ ಗೈರು ಹಾಜರಾದ ಕ್ಯಾಂಪಸ್ ಫ್ರಂಟ್ ಎಂಬ ಸಂದೇಶಗಳು ರವಾನೆಯಾಗುತ್ತಿದ್ದು, ಈ ಒಂದು ಸಭೆ ಯಾವುದೇ ಮಾಹಿತಿಗಳು ಅಥವಾ ಆಮಂತ್ರಣ ಕ್ಯಾಂಪಸ್ ಫ್ರಂಟ್ ನಾಯಕರಿಗೆ ಬಂದಿಲ್ಲ. ಈ ಬಗ್ಗೆ PFI ಜಿಲ್ಲಾಧ್ಯಕ್ಷ ಆಸಿಲ್ ಅಕ್ರಮ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆತ್ಮೀಯರೇ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಏನು ಪೀಸ್ ಮೀಟಿಂಗ್ ನಡೆದಿದೆಯೋ, ಈ ಪೀಸ್ ಮೀಟಿಂಗಿಗೆ ಕ್ಯಾಂಪಸ್ ಫ್ರಂಟ್ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಈ ಮೀಟಿಂಗಿಗೆ ಕ್ಯಾಂಪಸ್ ಫ್ರಂಟ್ ಭಾಗಿಯಾಗಲಿಲ್ಲ ಅಂತ ಈ ಕೆಲವು ಮಾಧ್ಯಮಗಳಲ್ಲಿ ಈ ರೀತಿಯ ಒಂದು ಸುದ್ದಿ ಹರಡ್ತಾ ಇದೆ. ನಾನು ಇಲ್ಲಿ ಹೇಳಲಿಕ್ಕೆ ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏನು ಹೇಳಿದರೆ, ಒಂದು ವೇಳೆ ನಮಗೆ ಇನ್ವಿಟೇಷನ್ ಇರ್ತಾ ಇದ್ದರೆ ನಾವು ಖಂಡಿತವಾಗಿ ಅಲ್ಲಿ ಹೋಗ್ತಾ ಇದ್ವಿ, ಆ ಮೀಟಿಂಗನ್ನು ಅಟೆಂಡ್ ಮಾಡ್ತಿದ್ವಿ. ಈ ಏನು ಮೀಟಿಂಗ್ ಇದೆಯೋ, ಶಾಸಕರ ಮತ್ತು ತಹಸೀಲ್ದಾರಿನ ನೇತೃತ್ವದಲ್ಲಿ ಆಗಿರುವಂತಹ ಮೀಟಿಂಗ್, ನಮಗೆ ಏನು ಇದರ ಮೀಟಿಂಗಿನ ಏನು ಇನ್ವಿಟೇಷನ್ ಇಲ್ಲ. ಆ್ಯಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಒಂದು ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಏನು ಮೆಸೇಜ್ ಇಲ್ಲ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಪೇಜಾವರ ಶ್ರೀಗಳು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ಕಟ್ಟಿಕೊಳ್ಳುವ ಮಕ್ಕಳ ಬದುಕು ಮುಖ್ಯ, ಮುಂದಿನ ಸಮಾಜ ಸುಶಿಕ್ಷಿತ ಸಮಾಜವಾಗಿ ಇರಬೇಕು, ಸಮಾಜದಲ್ಲಿ ಶಿಕ್ಷಣ ಪೂರಕ ವಾತಾವರಣ ನಿರ್ಮಾಣವಾಗಲಿ ಎಂದು ಆಶಿಸಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು ಇದಕ್ಕೆ ಸಹಕರಿಸಬೇಕು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು, ಮಕ್ಕಳ ವಿದ್ಯಾರ್ಜನೆ ಬಹಳ ಮುಖ್ಯ. ದೊಂಬಿ ಗಲಾಟೆ ಹಾನಿಯಾಗಬೇಕೆಂಬ ಅಪೇಕ್ಷೆ ಯಾರಿಗೂ ಎಲ್ಲರೂ ಶಾಂತಿಯನ್ನು ಕಾಪಾಡಬೇಕು. ಪ್ರಕರಣದ ಕೋರ್ಟ್ ವಿಚಾರಣೆ ನಡೆಯುತ್ತಿದೆ, ಏನು ತೀರ್ಪು ಬರುತ್ತೆ ಅದನ್ನು ಕಾದು ನೋಡೋಣ, ತೀರ್ಪಿಗೆ ಅನುಗುಣವಾಗಿ ಮುಂದೆ ನಡೆಯೋಣ ಅಂತ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ.
ಮಕ್ಕಳು ಮುಂದಿನ ಪ್ರಜೆಗಳು. ಹಾಗಾಗಿ ಮಕ್ಕಳ ವಿದ್ಯಾರ್ಜನೆ ಅದು ಮುಖ್ಯ, ಅವರ ಬದುಕು, ಅವರು ನಾಳೆ ಕಟ್ಟಿಕೊಳ್ಳುವ ಬದುಕು ಮುಖ್ಯ. ಹಾಗಾಗಿ ಅಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವ ವಿದ್ಯಾರ್ಜನೆಗೆ ಹಾಗೂ ನಾಡಿನ ಸಮಾಜ ಅದು ಸುಶಿಕ್ಷಿತವಾದ ಸಮಾಜವಾಗಿ ಇರಬೇಕು. ಅದಕ್ಕೆ ಬೇಕಾಗಿರುವ ಪೂರಕ ವಾತಾವರಣವನ್ನು ವಿದ್ಯಾರ್ಥಿಗಳು ಮಾಡಿಕೊಡಬೇಕು, ಪೋಷಕರು ಕೂಡ ಮಾಡಬೇಕು. ಇದು ನಮ್ಮ ಅಭಿಪ್ರಾಯ. ಇನ್ನು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಕ್ಷತೆಗಾಗಿ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ನಿನ್ನೆ ದಿನವೇ ಉಡುಪಿ ಜಿಲ್ಲೆಯಲ್ಲಿ 144 ಸೆಕ್ಷನ್ ಇದೆ ಅನ್ನುವ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಕುರ್ಮಾರಾವ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ವಿವಿಧ ಶಾಲೆಗಳಿಗೆ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಸ್ವತಃ ನಿಂತು ಈ ಒಂದು ಭದ್ರತೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಉಡುಪಿ ಜಿಲ್ಲೆಯ ಪ್ರಮುಖ ಶಾಲಾ ವಠಾರಗಳಲ್ಲಿ, ಕಾಲೇಜು ವಠಾರಗಳಲ್ಲಿ ಈ ಎಲ್ಲ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದರೆ ಕಮಿಷನರ್ ಶಶಿಕುಮಾರ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಫೆಬ್ರವರಿ 19 ಸಂಜೆ 6ರವರೆಗೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಪ್ರೌಢಶಾಲೆಗಳ 200 ಮೀಟರ್ ಸುತ್ತಳತೆಯಲ್ಲಿ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಇರುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಶಶಿಕುಮಾರ್ ಅವರು ಹೇಳಿದ್ದಾರೆ. ಹಿಜಾಬ್ ಕೇಸರಿ ಶಾಲು ವಿವಾದಗಳು ಒಂದಷ್ಟು ಮುಂದುವರಿದಂತೆ ಪರ ವಿರೋಧ ಚರ್ಚೆಗಳು ನಡೆದು ಬಳಿಕ ಕೋರ್ಟ್ ಆದೇಶ ಬಂದ ಬಳಿಕ ಶಾಲೆ ತೆರೆಯೋದಕ್ಕೂ ಕೂಡ ದಿನವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಕಾಲೇಜುಗಳು ಗುರುವಾರದಿಂದ ಆರಂಭ ಆಗುತ್ತೆ. ಇನ್ನು ಬ್ರಹ್ಮಾವರ ಪ್ರದೇಶದಲ್ಲೂ ಕೂಡ ಈ ರೀತಿಯ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಶಾಲಾ ಆವರಣದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತಿದೆ. ಒಟ್ಟಾರೆಯಾಗಿ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಪ್ರಕರಣ ಇತ್ಯರ್ಥವಾಗಿ ಮುಕ್ತಾಯವಾದರೆ ಸಾಕು ಅನ್ನೋದೇ ಸಾರ್ವಜನಿಕರ ಆಶಯ ಆಗಿದೆ. ಇನ್ನು ಈ ಒಂದು ಶಾಲಾ ಆರಂಭದ ಬಗ್ಗೆ, ಕಾಲೇಜ್ ಆರಂಭದ ಬಗ್ಗೆ ಶಾಸಕರಾದಂಥ ರಘುಪತಿ ಭಟ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇರಲಿಲ್ಲ, ಆದರೆ ಎಲ್ಲ ಪೀಸ್ಫುಲ್ ಆಗಿ ಎಲ್ಲ ಮಕ್ಕಳು 357 ಮಕ್ಕಳು ಜಾಬನ್ನು ತೆಗೆದಿಟ್ಟು ಕ್ಲಾಸ್ ಮತ್ತು ಈಗಾಗಲೇ ನಾನು ಮಾಹಿತಿ ಪಡ್ಕೊಂಡ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 295 ಹೈಸ್ಕೂಲುಗಳು ಇವತ್ತು ಪ್ರಾರಂಭ ಆಗಿದೆ. ಅಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ಕೋರ್ಟ್ನ ಆದೇಶವನ್ನು ಅಲ್ಲಿ ಶಾಂತಿಯುತವಾಗಿ ಕ್ಯಾನ್ಸಲ್ ಆದ ಎಕ್ಸಾಮ್ ಆಗ್ತಾ ಇದೆ ಸರ್, ಈಗ ಪರೀಕ್ಷೆ ಹೌದು, ಅದು ನಾನು ಇದರದ್ದಾಗ್ತಾ ಇದೆ, ಪ್ರಿಪರೇಟರಿ ಎಕ್ಸಾಮ್ಸ್ ಇವತ್ತು ಮಾಡ್ತಾ ಇದೆ. ಎಲ್ಲ ಕಡೆ ಮತ್ತು ಈಗ ಕೆಲವು ವಿದ್ಯಾರ್ಥಿಗಳು ಬಂದು ನಮಗೆ ಏನೇ ಆಗಲಿ ನಮಗೆ ಆರಂಭ ಮಾಡಬೇಕು ಅವರ ತರಗತಿ ಮನವಿ ಕೊಟ್ಟಿದ್ದಾರೆ. ಮೊನ್ನೆ ನನ್ನ ಮನೆಗೂ ಬಂದಿದ್ದು, ಮನೆಗೆ ಬಂದು ಮನವಿ ಕೊಟ್ಟಿದ್ದರು. ಇವತ್ತು ಪ್ರಿನ್ಸಿಪಾಲ್ರಿಗೂ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ದೀವಿ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ನಮ್ಮಲ್ಲಿ PUCಯಲ್ಲಿ ಪ್ರಾರಂಭ ಆದರೂ ಏನು ಸಮಸ್ಯೆ ಆಗಲ್ಲ. ಈ ಕಾಲೇಜಲ್ಲಿ ಹಿಂದೆಯೂ